ಒಂದು ಶರಸಂಧ ವಾಡಿಕೆಯಲ್ಲಿ ಇಲ್ಲ. ನಾಲಗೆ ಒಂದು, ನಾಲಗೆ ಒಂದು ಅಂದ್ರೆ ಏನು? ಮಾತೊಂದು ಅಂತ ಅರ್ಥ. ನಾಲಗೆ ಎಲ್ಲರಿಗೂ ಮನುಷ್ಯರಿಗೆ ಒಂದೇ. ಮತ್ತೊಂದು ನಾಲಗೆ ಇರುವುದು ಇನ್ನೊಬ್ಬರಿಗೆ ಕಾಣುವುದಿಲ್ಲ, ಪ್ರಯೋಜನಕ್ಕೂ ಇಲ್ಲ. ಆದ್ರೆ ಒಂದುಂಟು, ಆ ನಾಲಿಗೆ ಇಲ್ಲದಿದ್ರೆ ದೊಡ್ಡದಿದ್ದು ಪ್ರಯೋಜನ ಇಲ್ಲ ಅಲ್ಲ, ಅದಾಗಿರಬಹುದು. ಹೌದು. ಆದ್ರೆ ನಾಲಗೆ ಅನ್ನುವುದು ಸರಸ್ವತೀ ದೇವಿಯ ಆಡುಂಬಲವಾಗಿರುವ ನಾಲಗೆ ಒಂದೇ ಇರುವುದು. ಹೌದು. ಮತ್ತೆ ಯಾವ ನಾಲಗೆಯಲ್ಲಿಯೂ ಅಲ್ಲ. ಆದ್ದರಿಂದ ವಕ್ತೃತ್ವದ ಸಾಮರ್ಥ್ಯವನ್ನು ಹೊಂದಿದಂತಹ ನಾಲಗೆ ಒಂದು ಅಂದ್ರೆ ಮಾತೊಂದು ಅಂತ ಅರ್ಥ. ಅಡಿ ಇಡುವ ಧರ್ಮದಲ್ಲಿ ಕುಟಿಲತನವನ್ನು ನೀನಿಂದಿನ ದಿನ ಕಂಡೆಯಾ ಕರ್ಣನಲ್ಲಿ. ಒಂದು ಮಾತು ಒಂದೇ ಸಂಧಾನ ಅಂತ ನೀನು ಹೇಳಿದೆ, ಅದನ್ನು ಬದಲಿಸಕೂಡದು, ಬದಲಿಸಿದ್ರೆ ನ್ಯಾಯ ತಪ್ಪಿದ ಹಾಗೆ ಅಂತ. ಅವತ್ತು ರಾಮ, ಶ್ರೀರಾಮ ವರುಣನಿಗಾಗಿಯೇ ತೆಗೆದ ಬಾಣ ಬಿಟ್ನೋ, ಧ್ರುಮಕುಲ್ಯಕ್ಕೆ ಬಿಡ್ಲಿಲ್ವಾ? ಹಾಗಿದ್ರೆ ಸಂಧಾನ ಒಂದು ಗುರಿ ಬದಲಾಯಿಸಲಿಕ್ಕಿಲ್ಲ ಅಂತ ಅಲ್ಲಿ ಅವ ಆಲೋಚನೆ ಮಾಡಿದನು. ಅವನದ್ದಲ್ಲಿ ಪಂಥಾಹ್ವಾನದ ಯುದ್ಧವಲ್ಲ ಒಂದು. ಅವ ಯಾರಿಗೂ ಯುದ್ಧ ಧರ್ಮದಂತೆ ಪಂಥಾಹ್ವಾನವನ್ನು ನೀಡಿ ಮಾಡಿದ ಯುದ್ಧ ಅಲ್ಲ. ಆದ್ದರಿಂದಲೇ ದಂಡನಾರ್ಹನಿದ್ದಾನೆ ವರುಣ ಅನ್ನುವಂತಹ ಕಾರಣದಿಂದ ದಂಡಿಸುವುದಕ್ಕಾಗಿ ಅವಾಗ ಆಯುಧವನ್ನು ಗ್ರಹಿಸಿದ. ದಂಡಾರ್ಹನಲ್ಲ ಅವ ಬಂದು ಶರಣಾಗತಿಯನ್ನು ಹೊಂದಿದ ಅಂದ ಮೇಲೆ ಅವನಿಗೆ ಯಾವುದು ಬಾಧೆ ಇತ್ತೋ ಅದನ್ನು ಪರಿಹರಿಸುವುದಕ್ಕೆ ಬೇಕಾಗಿ ಅವನ ಸೂಚನೆಯಂತೆ ಆ ಬಾಣದಿಂದ ಮತ್ತೊಂದು ವಿನಿಯೋಗವನ್ನು ಮಾಡಿ ಮತ್ತೊಂದು ಕಡೆಗಾದ್ರೂ ಯಾಕೆ ಬಿಟ್ಟರೆ ಅವನಿಗೆ ತೆಗೆದು ಬತ್ತಳಿಕೆಯಲ್ಲಿ ಇಡಬಹುದಿತ್ತಲ್ಲ ಬಾಣವನ್ನು. ಹೌದು. ಅದಲ್ಲೂ ಪ್ರಶ್ನೆ ಹುಟ್ಟಬೇಕಾದ. ವರುಣನಿಗೆ ಯಾಕೆ ಬಿಡ್ಲಿಲ್ಲ ಅನ್ನುವುದಲ್ಲ ಪ್ರಶ್ನೆ. ವರುಣ ಬಂದು ಕಾಲಿಗರಗಿದ ಕಾಲಕ್ಕೆ ಬಾಣ ತೆಗೆದು ಮೂಡಿಗೆಗೆ ಹಾಕಬಹುದಿತ್ತಲ್ಲ. ಹೌದು. ಯಾಕಮ್ಮ ಮೂಡಿಗೆಗೆ ಹಾಕಲಿಲ್ಲ? ಸಂಧಾನ ನಡೆಸಿದ್ದನ್ನು ಬದಲಿಸಲಿಕ್ಕಿಲ್ಲ ಅನ್ನುವುದೇ ಧ್ವನಿ. ಆದ್ದರಿಂದ ಅದಕ್ಕೆ ಮತ್ತೊಂದು ಲಕ್ಷ್ಯವನ್ನಾದರೂ ಹುಡುಕಿ ಆ ಕಡೆಗೆ ಪ್ರಯೋಗಿಸಬೇಕಾಗಿ ಬಂದಿದೆ. ಇಲ್ಲಿ ವಿರೋಧಿ ಸ್ಥಾನದಲ್ಲಿರುವ ಪಾರ್ಥನೆ ನಾನು ಯಾವನೋ ಮತ್ತೊಬ್ಬನಿಗೆ ಅವರ ಪಕ್ಷದಲ್ಲಿರುವಂತಹ ಸಾತ್ಯಕಿಗೆ ಗುರಿ ಹಿಡಿದು ನನ್ನ ಗುರಿ ಅವ ಅಲ್ಲ, ನನಗೆ ಜನ ಬದಲಿದ್ದು ಅಂತ ಅರ್ಜುನನಿಗೆ ಬಿಡುವುದಾದ್ರೆ ಸರಿ ಇತ್ತು, ಬಿಡಬಹುದಿತ್ತು. ಇದಲ್ಲ ಇಲ್ಲಿ ಪ್ರಶ್ನೆ. ಆ ಉಪಮೆಯೇ ಇಲ್ಲಿಗೆ ಹೊಂದಿಕೆಯಾಗುವುದಿಲ್ಲ. ಯಾಕಂದ್ರೆ ಅಲ್ಲಿ ಒಂದು ಸ್ಪರ್ಧಾತ್ಮಕವಾದ ಹೋರಾಟದ ಕಣವಲ್ಲ, ಇನ್ನೊಂದು ಸಮುದ್ರನನ್ನು ದಂಡಿಸುವ ಉದ್ದೇಶಕ್ಕಾಗಿ ಗುರಿ ಹಿಡಿದದ್ದು. ದಂಡನೆ ಎಲ್ಲಿವರೆಗೆ ಬೇಕಾದದ್ದು? ಅವ ಶರಣಾಗತಿಯನ್ನು ಹೊಂದುವಲ್ಲಿವರೆಗೆ. ಶಸ್ತ್ರ ಸಂಧಾನ ಮಾಡಿದಲ್ಲಿಗೆ ಶಸ್ತ್ರ ಪ್ರಯೋಗದ ಪರಿಣಾಮವನ್ನದು ಕೊಟ್ಟಿದೆ ಅಂತ ಆದ್ರೆ ಮತ್ತೆ ಬಿಡುವುದೆಲ್ಲಿಗೆ? ಈಗ ಉದಾಹರಣೆಗೆ ನಾನೇ ಹೇಳ್ತೇನೆ, ಈಗ ಗುರಿ ಹಿಡಿದಿದ್ದೇನೆ, ಈ ಗುರಿ ಹಿಡಿದು ಇದೀಗ ವಿಷವಮಿಸಿದೆ, ಈ ವಿಷವೇ ಹೋಗಿ ಅರ್ಜುನ ಸತ್ತ, ನಾನು ಬಾಣ ಎಲ್ಲಿಗೆ ಬಿಡುದು ಮತ್ತೆ? ಅಲ್ವಾ? ಆ ಬಗೆಯದ್ದಾದಂತಹ ಸ್ಥಿತಿ ಅದು. ಇಲ್ಲಿ ಅದಲ್ಲ. ಇಲ್ಲಿ ಅರ್ಜುನನೇ ಪ್ರಧಾನ ಲಕ್ಷ್ಯ, ಅವನಿಗೆ ಗುರಿ ಹಿಡಿದದ್ದು, ಅವ ಸಾಯುವಲ್ಲಿವರೆಗೆ ಬೇರೆ ಬಿಡ್ಲಿಕ್ಕಿಲ್ಲ. ಹಾಗಿದ್ರೆ ನಿನ್ನ ನಿರ್ಧಾರದಂತೆ ನೀನು ಬಿಡುವುದಾದ್ರೆ ಬಾಣಾನುಸಂಧಾನ ಮಾಡಿದ ಮೇಲೆ ನನ್ನಲ್ಲಿ ಕೇಳಿದ್ಯಾಕೆ? ನಾನು ಹೇಳಿದ್ದನಲ್ಲ, ಈ ಬಾಣದ ಕುರಿತಾಗಿ ನನಗೆ ಮೂಡಿದಂತಹ ವಿಶ್ವಾಸ ಕಾರಣವಾಗಿಯೇ ಕೇಳಿದ್ದು, ತಿಳಿಯದೇ ಕೇಳಿದ್ದಲ್ಲ. ಆದರೂ ಅದನ್ನು ದೃಢೀಕರಿಸಿಕೊಳ್ಳೋಣ ಅನ್ನುವ ಕಾರಣಕ್ಕಾಗಿ ನಿಮ್ಮನ್ನು ಪ್ರಶ್ನಿಸಿದ್ದು ಲಾಭವೇ ಆಯಿತು. ಇದಕ್ಕೆ ಪ್ರಯೋಜನಕ್ಕೆ ಬಾರದಿದ್ರೇನು ಇನ್ನು ಮುಂದಿನದ್ದನ್ನು ಹೂಡುವಾಗಾದ್ರೂ ಯೋಚನೆ ಮಾಡಬಹುದಲ್ಲ. ರಥವನ್ನು 5 ಅಂಗುಲ ತಗ್ಗಿಸಲಿಕ್ಕಾಗ್ತದೆ, ಮೇಲೆ ಏರಿಸಲಿಕ್ಕಾಗ್ತದೆ. ಹಾಗಾಗಿ ಇನ್ನು ಕೊರಳಿಗೆ ಗುರಿ ಹಿಡಿಯುವುದು ಬೇಡ, ಇನ್ನು ಬಿಡುವುದೆಲ್ಲ ಎದೆಗೆ ಬಿಡುವ, ನೋಡವ ತಗ್ಗಿಸಲಿ. ಈಗ ಇಷ್ಟು ಮಾತಾಡಿಯೂ ನೀನು ಬರುವುದಲ್ಲಿಗೆ. ಹೌದು. ಇದನ್ನು ನಾನು ಹೇಳಿದ ಹಾಗೆ ಬಿಡ್ಲಿಕ್ಕೆ ಇಲ್ಲ. ಇದೊಂದು ಆಗುದು. ನಿನಗೆ ಹೇಳಿದ್ರೆ ಸರಿ ಬೇಡ. ನೀನರಿಯ ಇಂದಿನ ಕರ್ಣನನ್ನು ಪ್ರಯೋಗಿಸುವ. ಪಾಪದ ಶಿರವನು ತಪ್ಪಲು ಕಂಡು ನಿರರ್ಥಕ ಭಾಗ್ಯನು ಕಾಜರವು ಆಯಾ ಕೆಟ್ಟಿರು ರಾಧೆಯ ಲಾಲಿಸು ಕೌತೆಯ ತಪ್ಪಿವ ಮೋಸವಾಯಿತಿದ್ದೇನು ಪ್ರಿಯ ಧೊಳೆಂಬವನ್ನಾಯುಧ ಸುತಲಲ್ಲಿ ನೋಯಿಸಿ ಬಿಡುವೆನು ಆಯ ಕೆಟ್ಟಿರು ರಾಧೆಯ ನನಗೆ ಮಾತಾಡಿದರೆ ಕಷ್ಟ ಆಗ್ತದೆ, ಉಸಿರು ಕಟ್ಟುತ್ತದೆ ಅಂತಾದ್ರೆ ಮತ್ತಷ್ಟು ಮಾತಾಡಿದ್ದೆ. ಈಗ ಏದು ಉಸಿರು ಬಿಡ್ತೀರಿ? ಬುಸು. ನೀನು ಬಿಟ್ಟ ಸರ್ಪಶರದ ಉರಿಯಿಂದ ಅರ್ಜುನನ ದೇಹದ ರಕ್ತ ಮಾಂಸ ಮಜ್ಜಗಳೆಲ್ಲ ಕರಗಿ ಎಲುಬು ಮಾತ್ರ ಬಂದದ್ದು ಅಂತ ನಾನು ಅನಿಸಿದೆ. ಅಲ್ಲಿ ನೋಡು, ನೀನು ಬಿಟ್ಟದ್ದು ಅದಕ್ಕೂ ಗೊತ್ತಾಗಿದೆ, ನೀನು ಭೂಸ್ಕರ್ಣ ಅಂತ ಗೊತ್ತಾಗಿದೆ.
ಅದನ್ನು ಹೇಳಿದ್ದಲ್ಲ, ಮತ್ತೆ ಅದು ಬಂದದ್ದು ಯಾಕೆ ನನಗೆ ಗೊತ್ತಾಯ್ತು. ಬೂಸು ಕರ್ಣ ಅಂತ ಊಟ ಕೇಳುವುದು ಬಂದು. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.